ಜನರು ತಮ್ಮ ಕಷ್ಟಗಳನ್ನ ಪರಿಹರಿಸಲು ದೇವರ ಮೇಲೆ ನಂಬಿಕೆ ಇಟ್ಟು ದೇವಸ್ಥಾನಗಳಿಗೆ ಹೋಗುವುದು ಸಹಜ. ಆದರೆ ಇಲ್ಲೊಬ್ಬ ಒಡಾಲ ಪೂಜಾರಿ ದೇವಸ್ಥಾನಕ್ಕೆ ಬರುವ ಮುಗ್ಧ ಜನರನ್ನ ಯಾಮಾರಿಸಿ ಅವರಿಂದ ಹಣ ಪೀಕುವ ಕೆಲಸದಲ್ಲಿ ತೊಡಗಿದ್ದಾನೆ. ಕುಟುಂಬಗಳನ್ನ ಹೊಡೆಯುವ ಕೆಲಸ ಮಾಡಿ ದೇವರ ಹೆಸರಲ್ಲಿ ಜನರ ಮೂಢನಂಬಿಕೆಯನ್ನ ಬಂಡವಾಳ ಮಾಡಿಕೊಂಡು ಜನರನ್ನ ಯಾಮಾರಿಸುವ ಆರೋಪ ಕೇಳಿ ಬಂದಿದೆ. ತಾವು ಕೂಡ ವೈದ್ಯರಂತೆ ಕೌನ್ಸಿಲಿಂಗ್ ಇದನ್ನ ಮಾಡ್ಕೊಳ್ತಿದ್ದೀರಾ? ತುಮಕೂರು ತಾಲೂಕು ಕೋರ ಹೋಬಳಿಯ ಚಿಕ್ಕತೊಟ್ಲು ಕೆರೆಯಲ್ಲಿ ಇರುವ ಆದಿಶಕ್ತಿ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನದ ಹೆಸರಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿರುವ ಶಿವಣ್ಣ ಎಂಬ ಹೆಸರಿನ ಪೂಜಾರಿ ಮನೆಯಲ್ಲೇ ದೇವಸ್ಥಾನ ನಿರ್ಮಾಣ ಮಾಡಿಕೊಂಡು ಬೆಂಗಳೂರು ಮೂಲದ ಯುವಕ ರಂಜಿತ್ ಮಣ ಪರಿವರ್ತನೆ ಮಾಡಿ ಕುಟುಂಬದಿಂದ ಬೇರ್ಪಡಿಸಿ ಆತನನ್ನ ಅಕ್ರಮವಾಗಿ ದೇವಸ್ಥಾನದಲ್ಲಿ ಇಟ್ಟುಕೊಂಡಿರುವ ಆರೋಪ ಕೇಳಿ ಬಂದಿದೆ. ಅದರ ಮಾಹಿತಿ ಮೇರೆಗೆ ನೆಲಮಂಗಲ ಮೂಲದ ಕುಮಾರ್ ಕುಟುಂಬ ಹಾಗೂ ಕರ್ನಾಟಕ ರಣಧೀರರ ವೇದಿಕೆ ಸಂಘಟನೆಯ ರಾಜ್ಯಾಧ್ಯಕ್ಷ ಶಂಕರ್ ಗೌಡ್ರು ಹಾಗೂ ಸಂಘಟನೆಯ ಕಾರ್ಯಕರ್ತರ ತಂಡ ದಿಢೀರ್ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ವೇಳೆ ಪೂಜಾರಿ ಬಳಿ ಇದ್ದ ಯುವಕರಿಂದ ಬೃಹತ್ ಹೈಡ್ರಾಮವೇ ನಡೆಯಿತು. ತುಂಬಾ ಇಂಪಾರ್ಟೆಂಟ್ ಕೆಲಸಗಳಿರೋದು ಸರಿನಾ? ನಿನ್ಗೆ ಯಾರು ಹೇಳಿದ್ದು? ನಿನ್ಗೆ ಯಾರು ಹೇಳಿದ್ದು? ಏನಂತ ಹೇಳಿದೆ? ಏನಂತ ಹೇಳಿದೆ? ಯಾವ ಕಪ್ಪು? ಯಾವ ಕಪ್ಪು? ನನ್ ತೋರ್ಸು, ನಾನು ಏನಿರೋದ್ನ ನೀನು ಅವರು ನಿನ್ ಕೈ ಹೇಳಿದ್ದಾರೆ, ನೀನ್ ಬಂದು ಇವ್ರ ಹತ್ರ ಜಗಳ ಮಾಡಿದ್ಯಾ ಅಂತ ಇವ್ರ ಆರೋಪ. ಆಯ್ತಾ? ಇದಕ್ಕೆ ಪ್ರೂಫ್ ನೀನ್ ಕೇಳಿದ್ರೆ ಮನೆಯಲ್ಲಿ ತಾಯಿ ತಂದೆ ಹತ್ರವ ಮಕ್ಕಳು ಮಾತಾಡಬೇಕಾದ್ರೆ ಯಾರು ವಿಡಿಯೋ ಇಟ್ಕೊಂಡು ಮಾತಾಡಲ್ಲ. ಪೋಷಕರಿಂದ ದೂರವಿದ್ದ ಯುವಕ ತಾನು ಪೋಷಕರೊಂದಿಗೆ ಹೋಗುವುದಿಲ್ಲ, ನಾನು ಇಲ್ಲೇ ಇರುತ್ತೇನೆ ಎಂದು ಮಂಡು ಹಿಡಿದು ಕೂತಿದ್ದ. ಇದೇ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಮತ್ತೊಂದು ಬಾಲಕಿಯನ್ನ ಅಕ್ರಮವಾಗಿ ಇಟ್ಟುಕೊಂಡಿದ್ದು ಸಹ ಕಂಡುಬಂತು. ಇದರ ಜಾಡನ್ನ ಹಿಡಿದು ಹೊರಟ ಸಂಘಟನೆಯ ಕಾರ್ಯಕರ್ತರು ಬಾಲಕಿ ಹಾಗೂ ಸ್ವಾಮೀಜಿಯ ಬಳಿ ಬಾಲಕಿಯ ಬಗ್ಗೆ ವಿಚಾರಿಸಿದಾಗ ತಾಯಿ ಇಲ್ಲದ ಬಾಲಕಿಯನ್ನ ದೇವಸ್ಥಾನದಲ್ಲಿ ಇಟ್ಟುಕೊಂಡಿರುವ ಪ್ರಕರಣ ಬೆಳಕಿಗೆ ಬಂದ ಕೂಡಲೇ ಸಂಘಟನೆಯ ಕಾರ್ಯಕರ್ತರು ಮಕ್ಕಳ ರಕ್ಷಣಾ ಘಟಕಕ್ಕೆ ಮತ್ತು ಪೊಲೀಸ್ನವರಿಗೆ ಮಾಹಿತಿ ನೀಡಿದ್ರು. ಮಾಹಿತಿ ಪಡೆದ ಅಧಿಕಾರಿಗಳು ಸ್ಥಳಕ್ಕೆ ದಿಢೀರ್ ಭೇಟಿ ನೀಡಿದ್ರು. ಪೊಲೀಸರು ಹಾಗೂ ಮಕ್ಕಳ ರಕ್ಷಣಾ ಘಟಕದ ತಂಡದಿಂದ ದೇವಸ್ಥಾನದಲ್ಲಿ ಇದ್ದ ಬಾಲಕಿಯನ್ನ ರಕ್ಷಣೆ ಮಾಡಿದ ಮತ್ತೊಂದು ಘಟನೆ ಬೆಳಕಿಗೆ ಬಂದಿದೆ. ಇನ್ನು ಈ ಘಟನೆಯ ಬಗ್ಗೆ ಮಾಹಿತಿ ನೀಡಿರುವ ಕರ್ನಾಟಕ ರಣಧೀರರ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶಂಕರ್ ಗೌಡ್ರು ಕೆಆರ್ ಮಾತನಾಡಿ, ಮೌಢ್ಯತೆಯ ಹೆಸರಲ್ಲಿ ಮುಗ್ಧ ಅಮಾಯಕ ಜನರನ್ನ ಈತ ವಂಚನೆ ಮಾಡ್ತಿದ್ದು, ಇದಕ್ಕೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯ ಮಾಡಿದರು. ತಾಯಿ ಆದಿಶಕ್ತಿ ಚಾಮುಂಡೇಶ್ವರಿ ಹೆಸರಿನಲ್ಲಿ ಒಬ್ಬ ಶಿವಣ್ಣ ಅನ್ನೋ ಒಬ್ಬ ಅರ್ಚಕ ಏನೋ ಮನೆಯ ಮೇಲೆ ದೇವಸ್ಥಾನಗಳನ್ನು ಕಟ್ಟಿಕೊಂಡು ಅಮಾಯಕರಾದಂಥ ಜನಗಳಿಗೆ ನಿಮ್ಗೆ ಹಾಗಾಗುತ್ತೆ ಹೀಗಾಗುತ್ತೆ, ನಿಮ್ಮ ತಂದೆ ಸಾಯ್ತಾರೆ, ನಿಮ್ಮ ತಾಯಿ ಸಾಯ್ತಾರೆ, ನಿಮ್ಮ ತಂದೆ ಸರಿ ಇಲ್ಲ, ತಾಯಿ ಸರಿ ಇಲ್ಲ ಅಂತ ಹೇಳಿ ಅವರನ್ನು ಮನ ಪರಿವರ್ತನೆ ಮಾಡಿ ಮೋಡಿ ಮಾಡಿ ಅವರ ಒಂದು ಹಣದಲ್ಲಿ ಜೀವನ ಮಾಡುವಂಥ ಹೀನ ಕೃತ್ಯವನ್ನು ಮಾಡ್ತಾ ಇರ್ತಾನೆ. ಅಂಥ ವಿಚಾರ ನಮ್ಮ ಕರ್ನಾಟಕ ರಣಧೀರರ ವೇದಿಕೆ ನೊಂದವರ ಒಂದು ಏನೋ ಮಗುವನ್ನ ಮೋಟಿವೇಟ್ ಮಾಡಿದ್ದ. ಆ ಮಗುವಿನ ತಂದೆಯಾದಂಥ ಕುಮಾರ್ ಅವರು ನಮಗೆ ಮಾಹಿತಿ ಕೊಡ್ತಾರೆ. ಆ ಮಾಹಿತಿಯ ಆಧಾರದ ಮೇಲೆ ನಾವು ಸ್ಥಳಕ್ಕೆ ಬಂದು ಮಾಧ್ಯಮದವರ ಸಹಕಾರ ಹಾಗೂ ಪೊಲೀಸ್ನವರ ಸಹಕಾರ ಹಾಗೂ ಮಕ್ಕಳ ರಕ್ಷಣಾ ಸಂಘ ಇದೆ, ಆ ಒಂದು
ಇಲಾಖೆಗಳ ಸಹಕಾರದೊಂದಿಗೆ ನಾವಿಲ್ಲಿ ಕಾರ್ಯಪ್ರವೃತ್ತರಾಗ್ತೀವಿ. ಆಮೇಲೆ ಗೊತ್ತಾಗ್ತದೆ ಇವನು ಎಲ್ಲ ಸ್ಥಳೀಕರಿಗೂ ಆಗ್ಬೋದು ಹಾಗೂ ಹೊರಗಡೆ ಜನಗಳಿಗೂ ಆಗ್ಬೋದು ಆಟ ಮಂತ್ರ ವಾಮಾಚಾರಗಳನ್ನ ಮಾಡ್ತಾ ಈ ಜನವನ್ನ ಮೋಸ ಮಾಡಿ ಲೂಟಿ ಮಾಡ್ತಾ ಇದ್ದಾನೆ ಅಂತ. ಈಗ ಇಲಾಖೆಗಳ ಸಹಕಾರದಲ್ಲಿ ಒಂದು 10-12 ವರ್ಷದ ಹೆಣ್ಣು ಮಗುವನ್ನ ಇಲಾಖೆಯ ಒಂದು ಸಹಕಾರದಲ್ಲಿ ರಕ್ಷಣೆಯನ್ನ ಮಾಡಿದ್ದೀವಿ. ಇವತ್ತು ಇಲಾಖೆ ಆ ಮಗುವನ್ನ ಕರ್ಕೊಂಡು ಹೋಗಿದೆ. ಇಂಥ ಹೀನ ಕೃತ್ಯ ಮಾಡ್ತಾ ಇರ್ತಕ್ಕಂಥ ಅರ್ಚಕನನ್ನ ಸಂಬಂಧಪಟ್ಟ ಇಲಾಖೆಗಳು ದಯಮಾಡಿ ಈತನ ಮೇಲೆ ಸೂಕ್ತವಾದಂತ ಶಿಸ್ತು ಕ್ರಮವನ್ನು ವಹಿಸಬೇಕು ಮಾಧ್ಯಮಗಳ ಮೂಲಕ ಮನವಿಯನ್ನು ಮಾಡ್ತೇನೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮಸ್ಥರು ಸಹ ದೇವಸ್ಥಾನದ ಕಾರ್ಯ ಚಟುವಟಿಕೆಗಳ ಬಗ್ಗೆ ತೀವ್ರ ಆಕ್ರೋಶ ಹೊರಹಾಕಿದ್ರು. ಸ್ಥಳೀಯರು ದೇವಸ್ಥಾನಕ್ಕೆ ಬರುವುದಿಲ್ಲ, ಆದರೆ ಬೇರೆ ಊರಿನ ಜನರು ದೇವಸ್ಥಾನಗಳಿಗೆ ಭೇಟಿ ನೀಡ್ತಾ ಇರುವುದು ಕಂಡು ಬಂದಿದ್ದು, ಈತ ಸ್ಥಳೀಯ ಹಲವು ಸ್ಥಳಗಳಲ್ಲಿ ವಾಮಾಚಾರದ ಮೊರೆ ಹೋಗಿದ್ದು, ಇದರಿಂದ ಸಾರ್ವಜನಿಕರು ಸಹ ಹೈರಾಣಾಗಿದ್ದು, ಕೂಡಲೇ ಈ ದೇವಸ್ಥಾನವನ್ನ ತೆರವು ಮಾಡಬೇಕು ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಮತ್ತೆ ನಮ್ಮೂರಿಂದ ಭಕ್ತಾದಿಗಳು ಯಾರು ಬಂದು ಪೂಜೆ ಪುಸ್ತಕ ಏನು ಮಾಡ್ತಾ ಇಲ್ಲ. ಎಲ್ಲ ಹೊರಗಡೆಯಿಂದ ಬರೋ ಜನನೇ ಇದ್ದಿ. ಅಮಾವಾಸ್ಯೆ ಪೌರ್ಣಮಿ ಆಯ್ತು ಡವ 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 ಅಂತ ಆಡುತ್ತೆ. ಆಮೇಲೆ ಒಂದ್ ಕಡೆ ತಕ್ಕ ಡೋಲ್ಗಳು ಅಮಾವಾಸ್ಯೆ ಬಗ್ಗೆ ಪ್ರತಿ ಸಲ ಅಮಾವಾಸ್ಯೆ ಪೌರ್ಣಮಿ ಜನರು ಬರ್ತಾರ. ಬೇರೆ ಕಡೆಯಿಂದ ಬರ್ತಾರೆ, ನಮ್ಮೂರಲ್ಲಿ ಯಾರು ಬರೋದಿಲ್ಲ. ಏನೆಲ್ಲ ಪೂಜೆ ಪುನಸ್ಕಾರಗಳು ಮಾಡ್ತಾರೆ ಅವ್ರೆಲ್ಲ ವಾದ್ಯ ಏರಿಸ್ಕೊಂಡು ಹೊರಗಡೆ ಸುಡ್ಸ್ಕೊಂಡು ಏನೋ ಪ್ರತಿಯೊಂದು ನಡೀತಾ ಇರ್ತೈತೆ. ಎಲ್ಲ ಹೊರಗಡೆ ಈಚೆಗೂ ತೋರ್ಸೋದಿಲ್ಲ. ಒಟ್ಟು ಅಮಾವಾಸ್ಯೆ ಪೌರ್ಣಮಿ ದಿವಸ ಜಾಸ್ತಿ ಇಲ್ಲಿ ಅಂತ ಹೇಳಿ ಬೆಳಿಗ್ಗೆ 4ರಿಂದ 5 ಗಂಟೆಗೆ ಸೌಂಡ್ ಸ್ಟಾರ್ಟ್ ಮಾಡ್ತಾರೆ, ಮೈಕ್ ಹಾಕ್ತಾರೆ. ತುಂಬಾ ಜನಗಳಿಗೆ ತೊಂದರೆ ಆಗ್ತಾ ಇದೆ. ಅಕ್ಕಪಕ್ಕ ಜನಗಳಿಗಂತೂ ನಿದ್ದೆ ಬರಲ್ಲ ಬೆಳಿಗ್ಗೆ ಹೊತ್ತು. ತುಂಬಾ ರಿಂದವ್ರೆ ಮೂಢನಂಬಿಕೆಯಿಂದ ನಿಂಬೆಹಣ್ಣು ಹೊಡಿತಾರೆ, ಇದು ಮಾಡ್ತಾರೆ, ಪ್ರತಾಪ್ ಮತ್ತೊಂದು ಮಾಡ್ತಾರೆ. ನಾವಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಈ ದೇವಸ್ಥಾನದಿಂದ. ಏನ್ ಹೇಳಕ್ ಇಷ್ಟಪಡ್ತಾರೆ ನೀವು ಸಂಬಂಧಪಟ್ಟ ಇಲಾಖೆಗೆ? ಸಂಬಂಧಪಟ್ಟ ಇಲಾಖೆಗೆ ಕ್ರಮ ತಗೊಳ್ಳಿ ಅಂತ ಹೇಳ್ಬೇಕು. ನಾವು ತೆರವುಗೊಳಿಸ್ಬೇಕಾ ಈ ದೇವಸ್ಥಾನ? ತೆರವುಗೊಳಿಸ್ಬೇಕು. ಯಾಕಂದ್ರೆ ಭಕ್ತರ ಸುಮ್ಮನೆ ಇದಾಗುತ್ತೆ. ಬರ್ತಾರೆ, ಓದಾಡ್ತಾರೆ, ಅವ್ರಿಗೆ ಏನೋ ತಿಳುವಳಿಕೆ ಇರೋದಿಲ್ಲ, ಏನೊಂದು ಮಾಡ್ತಾರೆ, ಯಾರಿಗೋಸ್ಕರ ನಾವು ಊರೊಳಗಿರ್ತೀವಿ ದೂರ. ನೈಟಲ್ಲಿ ಏನೋ ನಡೀತಿತ್ತು ಇಲ್ಲಿ ಇಲ್ಲೂ ಏನಾದ್ರು ವಾಮಾಚಾರ ಪ್ರಯೋಗ ಅಂತ ಮಾಡ್ತಾರ? ಮಾಡ್ಬೋದು ಅಂತ ನಮ್ಗೆ ಈಗ ಅನಿಸಿಕೆ ಕಂಡು ಬರ್ತಾ ಇದ್ದೀವಿ. ಇದನ್ನೆಲ್ಲ ಘಟನೆ ನೋಡಿದ್ಮೇಲೆ ಮಾಡ್ಬೋದು ಅನಿಸ್ತಾ ಇತ್ತು. ಈಗ ಇಲ್ಲೊಂದು ಮಗು ಬೇರೆ ಕಂಡು ಬಂದಿದೆ ದೇವಸ್ಥಾನದಲ್ಲಿ, ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ನಿಮ್ಗೆ? ಮಾಹಿತಿ ಏನಿಲ್ಲ ಸರ್. ನೀವೇನ ದೇವಸ್ಥಾನಕ್ಕೆ ಬರ್ತಿದ್ರಾ? ಇಲ್ಲ ಸರ್, ಇವತ್ತೇ ಬಂದಿರೋದು ನಾವಿಲ್ಲಿ. ಇದೇ ಪ್ರಶ್ತು. ನಮ್ಮ ಹೆಸರು? ನಮ್ಮ ಹೆಸರು ಕೃಷ್ಣಮೂರ್ತಿ. ದೇವಸ್ಥಾನ ಎಷ್ಟು ವರ್ಷದಿಂದ ಇದೆ ಇಲ್ಲಿ? ಇಲ್ಲಿ ದೇವಸ್ಥಾನ ಮಾಡಕ್ ಬಂದಿರೋದು ಇವರು ಅಂತಂದ್ರೆ ಸುಮಾರು ಅಂತಂದ್ರೆ ಒಂದ 3-4 ವರ್ಷದಿಂದ ಇದ್ದಾರೆ. 3-4 ವರ್ಷದಿಂದ ಇವರು ಮೊದ್ಲಿಗೆ ಸಿರಾಗೇಟ್ನಲ್ಲೆಲ್ಲೋ ಇದ್ರಂತೆ. ಸಿರಾಗೇಟ್ನಿಂದ ಇಲ್ಲಿಗೆ ಬಂದು ಊರೊಳಗೆ ಸ್ವಲ್ಪ ದಿನ ಇದ್ದು ಇಲ್ಲಿ ಜಾಗ ತಗೊಂಡು ಇಲ್ಲಿ ಕಟ್ಕೊಂಡು ಒಂದ್ 4 ವರ್ಷದಿಂದ ಅವ್ರು ಸ್ವಲ್ಪ. ನೀವು ಬರ್ತೀರಾ ದೇವಸ್ಥಾನಕ್ಕೆ? ಇಲ್ಲ, ಅವತ್ತು ಬಂದಿಲ್ಲ ದೇವ್ರು, ಯಾಕಿಲ್ಲ ಅಂತ ಹೇಳ್ಬೇಕು. ನಾವ್ ಯಾವತ್ತೂ ಬಂದಿಲ್ಲ. ಇವತ್ತಿನ ಈ ಹಗರಣನ ಕೇಳದಲ್ಲೇ ನನ್ನ ಊರೊಳಗಿಂದ ಈಗ ಬಂದಿತ್ತು. ಅಲ್ಲ, ಇಲ್ಲಿ ಮುಂಚೆ ಏನಾನ ಗಲಾಟಿ ಆ ತರದವ್ ಏನಾನ ಕಂಡು ಬಂದಿದಾವ? ಇಲ್ಲ ಸೌಮ್ಯ, ಅವೆಲ್ಲ ಇಲ್ಲದ್ದೆಲ್ಲ ಹೇಳ್ಬಾರ್ದು. ಇದೇ ಫಸ್ಟ್ ಟೈಮು ನಾವು ನೋಡ್ತಾ ಇರ್ತಕ್ಕಂಥದ್ದು. ಇದ್ ಮಾಡ್ದವು ಅಮಾವಾಸ್ಯೆ ತಪ್ಪಿನಿಂದ ಚಿಕ್ಕತೊಟ್ಲಿಕೆರೆ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಜನ ಯಾರು ಬಂದು ಇಲ್ಲಿ ಇವ್ರ ಹತ್ರ ಬಂದು ಇದ್ ಮಾಡಿ ಅಡ್ಡ ಬೀಳ್ತಕ್ಕಂಥದ್ದಿಲ್ಲ. ಬೇರೆ ಊರುಗಳಿಂದನ ಬಂದು ಇಲ್ಲಿ ನಿಂತ್ಕೊಂಡು ಕಾರ್ಗಳು ಅವು ಇವು ನಿಂತ್ಕೊಂಡು ಇಲ್ಲಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗ್ತಿದ್ರು ಅಷ್ಟೇ. ನಮ್ಮೂರಿನ ಜನ ಯಾರು ಬಂದು ಇವ್ರ ಹತ್ರನ ಪೂಜೆ ಮಾಡಿ ಅಂತ ಏನು ಇದ್ ಮಾಡಿರಲಿಲ್ಲ. ಇವರು ಮೊನ್ನೆ ಒಂದ್ಸಾರಿ ಈ ಚಾಮುಂಡಮ್ಮನ ಉತ್ಸವ ಮಾಡ್ತೀವಿ ಅಂತ ಹೇಳಿ ನಮ್ಮೂರಿಗೆನೆ ಒಂದು ಇದನ್ನ ತಂದು ಬೆಳ್ಳಿ ರಥ ತರಿಸಿ ಅದರಲ್ಲಿ ದೇವ್ರ ಕುಂಡ್ರಿಸಿ ನಮ್ಮೂರ ಮೆರವಣಿಗೆ ಮಾಡಿದ್ರಷ್ಟೇನೆ. ನಮ್ಮ ಪಂಚಾಯತಿ ಊರೊಳಗೆ ಮೆರವಣಿಗೆ ಮಾಡಿದ್ರಷ್ಟೇನೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಸುತ್ತಮುತ್ತ ವ್ಯಾಪ್ತಿಯಲ್ಲಿರ್ತಕ್ಕಂಥ ಹಳ್ಳಿ ಜನ ಯಾರು ಇವ್ರ ಹತ್ರ ಬಂದಿರಲಿಲ್ಲ. ಇವ್ರು ಏನು ಬೂಟಾಟಿಕೆ ಮಾಡ್ತಾರೆ ಏನು ಎತ್ತ ಅಂತಕ್ಕಂಥದ್ದು ನಮ್ಗೇನು ಗೊತ್ತಿಲ್ಲ. ಆದ್ರೆ ಹೊರಗಡೆಯಿಂದ ಜನ ಬಂದಿರೋರು ಇಲ್ಲಿಗೆ. ಸ್ಥಳೀಯರು ಯಾರು ಬರ್ತಿಲ್ಲ? ಇಲ್ಲ ಸ್ವಾಮಿ, ಸ್ಥಳೀಯರು ಯಾರು ಬರ್ತಿರ್ಲಿಲ್ಲ. ಯಾರಾದ್ರೂ ಅಮಾಯಕರುಗಳು ಸಿಕ್ಕಿದ್ರೆ ಅಮಾಯಕರುಗಳಿಗೆ ಏನಾದ್ರು ಹೇಳಿದ್ರೆ ಅವ್ರು ಯಾರಾದ್ರೂ ಬಂದು ಇವ್ರ ಕಾಲಿಗೆ ಅಡ್ಡ ಬಿದ್ದು ಹೋಗಿದ್ರು ಏನೋ. ಯಾರು ಇದ್ರ ಬುದ್ಧಿವಂತರುಗಳು ಯಾರು ಇವ್ರ ಹತ್ರ ಬಂದಿಲ್ಲ. ಒಟ್ಟಾರೆ ನಿಮಗೆ ಈ ಒಂದು ದೇವಸ್ಥಾನದ ಮೇಲೆ ಈ ಒಂದು ಹಂಚಕ್ಕ ಮೇಲೆ ನಂಬಿಕೆ ಇಲ್ಲ ಯಾವುದೇ ತರದ? ಇಲ್ಲ ಸ್ವಾಮಿ, ಆ ತರದ ಯಾವ್ದೇ ತರ ಪವಾಡಗಳು ಮಾಡಿಲ್ಲ ಇವರು. ನಮ್ಮೂರಿಗೆ ಒಳ್ಳೇದಾಗ್ಬೇಕು ಅನ್ನೋ ಒಂದು ವಿಚಾರವಾಗಿ. ಇಲ್ಲ ಸ್ವಾಮಿ, ನಮಗೆ ಒಳ್ಳೇದಾಗ್ಬೇಕು, ನಮ್ಮೂರ್ಗ್ ಒಳ್ಳೇದಾಗ್ಬೇಕು ಅಂತ ಯಾವುದೇ ಒಂಥರ ಪವಾಡ ತೋರಿಸಿಲ್ಲ. ಇವ್ರು ಇಲ್ಲಿ ಬಂದ್ ನೆಲೆಸಿದ ಮೇಲೆ ಇತ್ತೀಚೆಗೆ ಮೊನ್ನೆ ಒಂದ್ಸಾರಿ ದೇವ್ರನ್ನ ಉತ್ಸವ ಮಾಡಿದ್ರು ನಮ್ಮೂರಾಗೆ, ಅಷ್ಟು ಬಿಟ್ರೆ ಬೇರೆ ಏನು ಮಾಡಿಲ್ಲ. ಅದು ಬಿಟ್ಟು ಬೇರೆ ಏನೆಲ್ಲ ನಡೀತೈತೆ ಸಾಹಿತ್ಯ ನಿಮ್ಗೆ ಏನಾದ್ರು ಮಾಹಿತಿ ಗೊತ್ತಾ? ಸ್ವಾಮಿ, ಇವತ್ತಿನ ಕಾಲದಲ್ಲಿ ಹೇಳ್ಬೇಕು ಅಂದ್ರೆ ಈ ಕೆಲವೊಂದು
ಬೂಟಾಟಿಕೆ ಪಂಡಿತರುಗಳು ಇರ್ತಕ್ಕಂಥದ್ದು ಅಮಾಯಕರುಗಳಿಗೆ ಏನಾದ್ರು ಹೇಳ್ಬೇಕು ಅಂದ್ರೆ ನಿಮ್ಗೆ ಒಳ್ಳೇದಾಗ್ತೈತೆ ಅಂತಂದ್ರೆ ಕೋಳಿ ತಗೊಂಬ ಕೋಳಿ ಕುಯ್ತೀವಿ, ಇಷ್ಟು ದುಡ್ಡು ಕೊಡೋ, ನಿಮ್ಗೆ ಇದು ಮಾಡ್ತೀವಿ, ಯಂತ್ರ ಕಟ್ತೀವಿ, ಮಂತ್ರ ಕೊಡ್ತೀವಿ, ನಿಂಬೆಹಣ್ಣು ಮಂತ್ರಿಸ್ಕೊಡ್ತೀವಿ, ನಿಮ್ಗೆ ಒಳ್ಳೇದಾಗ್ತೈತೆ ಅಂತಕ್ಕಂಥದ್ದನ್ನೆಲ್ಲನ ಯಾರಾದ್ರೂ ಅಮಾಯಕರುಗಳಿಗೆ ಹೇಳಿ ಮಾಡಿರ್ಬೇಕೆ ಹೊರತು ಯಾರು ಬುದ್ಧಿವಂತರುಗಳು ಯಾರು ಬಂದು ಇವ್ರ ಹತ್ರ ಕಾಲಿಗಾಟ ಬಿದ್ದು ಯಾರು ಕೇಳಿಲ್ಲ. ನಮ್ಮೂರ್ ಸುತ್ತಮುತ್ತ ಇರ್ತಕ್ಕಂಥ ಯಾರು ಕೇಳಿಲ್ಲ. ಅಮಾಯಕರುಗಳು ಯಾರಾದ್ರೂ ಬಂದಿದಾರ ಏನೋ ಗೊತ್ತಿಲ್ಲ. ಒಟ್ಟ ಬೇರೆ ಕಡೆಯಿಂದ ಜನ ಜಾಸ್ತಿ ಬಂದು ಇಲ್ಲಿ ಇದ್ ಮಾಡ್ಕೊಂಡು ಹೋಗ್ತಿದ್ರು. ಇಷ್ಟು ಮಾತ್ರ ಗೊತ್ತು ಸ್ವಾಮಿ. ನಿಮ್ಮ ಹೆಸರು? ನನ್ನ ಹೆಸರು ರಂಗಪ್ಪ ಅಂತ ಸ್ವಾಮಿ. ನೀವೆಲ್ಲ ಸ್ಥಳೀಕರ? ಹ್ಞೂ ಸ್ವಾಮಿ, ಚಿಕ್ಕವಳ್ಳಿಕೆರೆ. ಇನ್ನು ಕೊನೆಗೆ ದೇವಸ್ಥಾನದಲ್ಲಿ ಇದ್ದ ಬಾಲಕಿಯನ್ನ ಒಂದೆಡೆ ರಕ್ಷಣೆ ಮಾಡಿದ್ರೆ ಮತ್ತೊಂದೆಡೆ ಪೊಲೀಸರು ಯುವಕನಿಗೆ ಬುದ್ಧಿವಾದ ಹೇಳಿ ಪೋಷಕರ ಜೊತೆ ಮನೆಗೆ ಹೋಗುವಂತೆ ಸೂಚಿಸಿದ ಹಿನ್ನೆಲೆಯಲ್ಲಿ ಯುವಕ ಮನೆ ಸೇರಲು ಮುಂದಾಗಿದ್ದಾನೆ. ಅದೇನೇ ಇರಲಿ, ದೇವಸ್ಥಾನದ ಹೆಸರಲ್ಲಿ ಮುಗ್ಧ ಅಮಾಯಕ ಜನರನ್ನ ದೇವರ ಹೆಸರಲ್ಲಿ ಯಾಮಾರಿಸುವ ಇಂತಹ ನಕಲಿ ಪೂಜಾರಿಗಳಿಗೆ ತಕ್ಕ ಪಾಠ ಕಲಿಸುವುದು ಎಲ್ಲರ ಕೆಲಸ ಎಂದರೆ ತಪ್ಪಾಗಲಾರದು. ಇನ್ನು ಈ ಕಾರ್ಯಾಚರಣೆಯಲ್ಲಿ ಕರ್ನಾಟಕ ರಣಧೀರರ ವೇದಿಕೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೆಎನ್ ದೇವರಾಜು, ಶಿವಕುಮಾರ್, ಮಂಜಿಸ್ವಾಮಿ ಎಂಎನ್, ಸುರೇಶ್, ರವಿಕುಮಾರ್, ದೇವರಾಜು, ಕೋರಾ ಪೊಲೀಸ್ ಠಾಣೆಯ ಸಿಪಿಐ ಲಕ್ಷ್ಮೀಕಾಂತಯ್ಯ, ಪಿಎಸ್ಐ ಸಂಗಮೇಶ್, ಮಕ್ಕಳ ರಕ್ಷಣಾ ತಂಡದ ಅಧಿಕಾರಿಗಳು, ವಕೀಲರಾದ ಶಿವಕುಮಾರ್ ಹಾಜರಿದ್ದರು. ದೇವಸ್ಥಾನದಲ್ಲಿ ಇದ್ದ ಬಾಲಕಿಯನ್ನ ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ಸದ್ಯ ನಡೆದಿರುವ ವಿದ್ಯಮಾನಗಳಿಂದ ಬಾಲಕಿ ಬೆದರಿರುವ ಕಾರಣ ಸದ್ಯ ಬಾಲಕಿ ಯಾವುದೇ ಮಾಹಿತಿಯನ್ನ ನೀಡಿಲ್ಲ ಎನ್ನಲಾಗಿದೆ. ಮಗುವಿಗೆ ಸೂಕ್ತ ಕೌನ್ಸೆಲಿಂಗ್ ನೀಡಿದ ನಂತರ ಮಗುವಿನ ಹೇಳಿಕೆ ಪಡೆದು ಮುಂದಿನ ಕಾನೂನು ಕ್ರಮಕ್ಕೆ ಪೊಲೀಸರು ಮುಂದಾಗಲಿದ್ದಾರೆ ಎಂದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. ವರದಿ ಮಂಜುಸ್ವಾಮಿ ಎಂಎನ್, ಕೊರಟಗೆರೆ.